नमस्कार, कारवार न्यूज तुमगेले स्वागत करता। KSRTC नौकराली मागणी पूर्ण करूक जाय म्हणून घेवन कर्नाटक राज्यात KSRTC कर्मचारी लोकान हरताळ सुरू केला। त्याचो परिणाम उत्तर कन्नड जिल्ह्यात बी दिसून येयलो। मंगळवाराक पयस पयस वयचे बस बंद आशिल्ली। बुधवाराक संपूर्ण बस संचार बंद करचे अशें KSRTC नौकरान निर्णय घेयला। तेजेन बुधवाराक बस संचार बंद उरतलो। बैट उपयोग सीटा कौन उत्तर कन्नड जिल्लो दोन भाग केल्यार हळयाळ जिल्हा केंद्र करूक जाय म्हणून घेवन हळयाळ जिल्हा केंद्र होराड समितीचे अध्यक्ष राजू धुळी हेमी सांगले। आज तेमी कारवारच्या पत्रिका भवनात प्रेस मीटिंग करून उलयले। ವಿಜಯನಗರ ಹೆಸರಿನಲ್ಲೇ ವಿಭಾಗ ಮಾಡಿದರೆ ಹಾಗೆ ಹರಿಯಾಣ ಕ್ಷೇತ್ರ ಉಡುಪಿ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅನ್ನೋ ಆಗ್ರಹವನ್ನು ಸಂದರ್ಭದಲ್ಲಿ ಹರಿಯಾಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯಾಣ ಒಂದು ಅತಿ ವೇಗವಾಗಿ ಬೆಳೀತಿರುವಂಥ ನಗರ। ನಮ್ಮಲ್ಲಿರುವಂತಹ ಮೂಲಭೂತ ಸೌಕರ್ಯಗಳು ಸಾಕಷ್ಟು ಇರೋದ್ರಿಂದ ಪಕ್ಕದಲ್ಲೇ ಕಾಳಿ ನದಿ ಹರಿತಾ ಇರೋದ್ರಿಂದ ನೀರಿನ ಯಾವುದೇ ಕೊರತೆ ಇಲ್ಲ। ಎಲ್ಲ ಮೂಲಭೂತ ಸೌಕರ್ಯಗಳು ಹರಿಯಾಣದಲ್ಲಿದೆ। ನಮಗೆ 8 ಕಿಲೋಮೀಟರ್ನಲ್ಲಿ ರೈಲು ನಿಲ್ದಾಣ ಇದೆ, ಅದೇ ರೀತಿ 40 ಕಿಲೋಮೀಟರ್ನಲ್ಲಿ ಏರ್ಪೋರ್ಟ್ ಇದೆ। ಹಾಗಿರುವಾಗ ಜಿಲ್ಲಾ ಕೇಂದ್ರ ಆಗಲಿಕ್ಕೆ ಅತಿ ಪ್ರಶಸ್ತವಾದಂಥ ಸ್ಥಳ ಹಳಿಯಾಳ ಅನ್ನುವಂಥ ಭಾವನೆ ಇದೆ। ಹಳಿಯಾಳ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು, ಹಳಿಯಾಳವನ್ನೇ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಿಕ್ಕೆ ನಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ कन्नड साहित्य परिषद इलेक्शनाक 75 वर्स वयाची महिला शारदा भट स्पर्ध करू लागला। साहित्य परिषदात बदल करूक इलेक्शनात स्पर्ध करते आसा अशें तेमी सांगले। 16 ವರ್ಷ ಕಳೆದು 17ನೇ ವರ್ಷ ಪ್ರಾರಂಭ ಮನೆಯ ಜಗತ್ತಿನ ಮೇಲೆ ಕೂತು ಸಾಹಿತ್ಯವನ್ನು ಬರೆಯೋದು, ಮನೆ ಕೆಲಸಗಳಿಗೆ ಗಮನ ಕೊಡೋದು, ಸಾರ್ವಜನಿಕವಾಗಿ ಯಾವುದೇ ಒಂದು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಮಗೆ ಆಗಲಿಲ್ಲ। ಆದರೆ ಈ ಒಂದು ಸನ್ನಿವೇಶದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಸಲಿಕ್ಕೆ, ಆ ಸ್ಥಾನಕ್ಕಾಗಿ ಆಕಾಂಕ್ಷಿಯಾಗಿ ನಾಮಪತ್ರ ಸಲ್ಲಿಸಲಿಕ್ಕೆ ಜನರ ಜಿಲ್ಲೆಯಾದ್ಯಂತ ಜನರ ಒತ್ತಡ ಬಂದರಿಂದ ಒಂದು ಹೆಜ್ಜೆ ಇಟ್ಟಿದ್ದೇನೆ। ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದೇನೆ। ನನ್ನದಾದಂಥ ಒಂದು ಒಳಗಳನ್ನು ನಾನು ಹೇಳ್ಕೊಳ್ತೇನೆ। ನಾನು 1999ರಲ್ಲಿ ಸರ್ಕಾರ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿದ್ದೇನೆ। ಅವತ್ತಿನಿಂದಲೂ ನನಗೆ ಕನ್ನಡ ನಾಡು ಕಟ್ಟುವಂಥ ಒಂದು ಕನಸು ಇತ್ತು। ಯಾಕೆಂದರೆ 10 ವರ್ಷಗಳ ಕಾಲ 93ರಿಂದ 2003ವರೆಗೆ ಜಿಲ್ಲಾ ಸಂಘಟನೆಯಾಗೂ ಕೂಡ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ನಾನು ಕೆಲಸ ಮಾಡಿ ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು माजी मंत्री आनंद अस्नोटकर शारीरिक घट्ट आसा पण मानसीक सारके ना अशें BJP जिल्हा वक्तार नागराज नायक हेमी अस्नोटकरा विरुद्ध उलयले।
MP अनंतकुमार हेगडे एमगेल विरुद्ध उलयले. माजी मंत्री आनंद अस्नोटीकर हेमका BJP प्रमुखान ಪ್ರತ್ಯುತ್ತರ दिले. ಎಲ್ಲ ಪಕ್ಷದ ನಾಯಕರು ಸಹಿತ ಒಳ್ಳೆಯ ಕ್ವಾಲಿಟಿಯ ಜನರು, ಒಳ್ಳೆಯ ಸಂಸ್ಕೃತಿಯ ಜನರು ಖಂಡಿತವಾಗಿದ್ದಾರೆ. ಆ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮಾತ್ರ ನಾವು ದ್ವೇಷಿಸ್ತೀವಿ ಬಿಟ್ರೆ ವೈಯಕ್ತಿಕವಾಗಿ ನಾವು ಯಾರನ್ನೂ ಸಹಿತ ದ್ವೇಷಿಸುವುದಿಲ್ಲ. ಹೀಗೆ ಈ ಜಿಲ್ಲೆಯ ಸಂಸ್ಕೃತಿ ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಇರುವಂತಹ ನಮ್ಮ ಸಂಸದರನ್ನ ಈ ರೀತಿ ಅವರು ಸತ್ರ ಹೊಡೆದಿತ್ತು, ಸತ್ರು ನನಗದೇನು ಫರಕ್ ಬಿಡುವುದಿಲ್ಲ, ಈ ರೀತಿ ಅನಾರೋಗ್ಯದಲ್ಲಿ ಕಷ್ಟದಲ್ಲಿದ್ದಾಗ ಒಬ್ಬರನ್ನ ಈ ರೀತಿ ವಿಘ್ನ ಸಂತೋಷ ಏನು ಪಡುವುದಿದೆಯಲ್ಲ, ಇದನ್ನ ನಿಖರವಾಗಿ ಅತ್ಯಂತ ಉಗ್ರವಾದಂತಹ ಶಬ್ದಗಳಲ್ಲಿ ನಾವು ಖಂಡಿಸಲಿಕ್ಕೆ ಇಷ್ಟಪಡ್ತೇವೆ. ಇದು ಸರಿಯಾದ್ದಲ್ಲ. ಈ ಜಿಲ್ಲೆಯ ಸಂಸ್ಕೃತಿ ಅಲ್ಲ, ನಮ್ಮ ದೇಶದ ಸಂಸ್ಕೃತಿ ಅಲ್ಲ, ಇದು ಈ ನೆಲದ ಸಂಸ್ಕೃತಿ ಅಲ್ಲ. ಯಾಕಂತ ಹೇಳಿದ್ರೆ ನೀನೊಬ್ಬ ಎಕ್ಸ್ ಮಿನಿಸ್ಟರ್, ನೀನು ಈ ತಾಲೂಕಿನ ಶಾಸಕರಾಗಿದ್ದಂಥವ್ರು. ಹಾಗಾಗಿ ನಿನ್ನೆಲ್ಲ ಬಹಳ ಜನ ಅಬ್ಸರ್ವ್ ಮಾಡಿರ್ತಾರೆ. ನೀನು ಸಮಾಜದ ಜನರಿಗೆ, ಇವತ್ತಿನ ಯುವಕರಿಗೆ ಮಾದರಿಯಾಗುವ ಹಾಗೆ ನಿನ್ನ ವರ್ತನೆಗಳಿರ್ಬೇಕು ಬಿಟ್ರೆ ನಾವು ಸತ್ರು ಒಳ್ಳೇದಿತ್ತು, ಇವು ಸತ್ರು ಒಳ್ಳೇದಿತ್ತು ಅಂದ್ರೆ ಇನ್ನೊಬ್ಬರ ಚಿತಿಯಲ್ಲಿ ಬಿಡಿ ಹಚ್ಕೊಳ್ಳುವಂತ ಕೆಲಸ ಏನಿದೆಯಲ್ಲ, ಇದನ್ನ ಬಹಳ ಬಾಲಿಶವಾದದ್ದು ಅಂತ ಹೇಳ್ತೇನೆ. ಇನ್ನು ಮುಂದುವರೆದು ಎಲ್ಲಾದ್ರೂ ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ ಅಸ್ನೋಟಿಕರ್ ಇರ್ತಾರೆ, ಯಾವ್ದಾದ್ರು ಮೀನುಗಾರ ಯುವಕರು ಸತ್ರೆ ಅನಂತಕುಮಾರ್ ಅವರು ಇರ್ತಾರೆ ಅನ್ನೋದಾಗಿ ನಿನ್ನೆ ಆನಂದ್ ಅಸ್ನೋಟಿಕರ್ ಅವರು ಹೇಳಿದ್ದಾರೆ. ನಮ್ಮ ಹೆಮ್ಮೆಯ ಸಂಸದರ ಬಗ್ಗೆ, ಅವರ ಹಿಂದುತ್ವ ರಾಷ್ಟ್ರೀಯತೆಯ ಪರಿಕಲ್ಪನೆ ಬಗ್ಗೆ ನಮ್ಮ ಅಧ್ಯಕ್ಷರು ಈಗಾಗಲೇ ಮಾತನಾಡಿದ್ದಾರೆ. ಆನಂದ್ ಅಸ್ನೋಟಿಕರು ಸಂಪೂರ್ಣವಾಗಿ ಬೌದ್ಧಿಕ ದಿವಾಳಿತನಕ್ಕೆ ಇಳಿದು ಬಿಟ್ಟಿದ್ದಾರೆ. ವೈಚಾರಿಕತೆ ಅನ್ನೋದು ಸತ್ತು ಹೋಗಿದೆ. ನಾನು ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈ ಜಿಲ್ಲೆಯ ಜನರಿಗೆ ಹೀಗಾಗಬೇಕು ಹಾಗಾಗಬೇಕು ಅಂತ ಹೇಳಿ ಸನ್ಮಾನ್ಯ ಸಂಸದರಿಗೆ ನೀನು ಎಷ್ಟು ಮನವಿ ಕೊಟ್ಟಿದ್ಯಪ್ಪ? ಇಲ್ಲಿವರೆಗೆ ಏನ್ ಕೊಟ್ಟಿದ್ದೀ? ಒಂದು ವೇಳೆ ನಿನ್ನ ಬೇಡಿಕೆಗಳೇನಾದ್ರೂ ಇದ್ರೆ ಅದನ್ನ ಪೂರೈಸಲಿದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರನ್ನೂ ಯಾರಿಗೆ ಟೀಕಿಸುವಂತ ಅಧಿಕಾರ ಇರ್ತದೆ. ಅದು ಸಂವಿಧಾನಾತ್ಮಕವಾದಂತಹ ಶಬ್ದಗಳನ್ನು ಬಳಸಿ ಒಂದು ಪದವಿ ಒಳಗೆ ಅದನ್ನ ನಾವು ಜಾರಿಗೆ ತರಬೇಕು ಬಿಟ್ಟರೆ ಬೇಕಾಬಿಟ್ಟಿ ಶಬ್ದಗಳನ್ನೆಲ್ಲ ಆಡುವುದು ಇದು ಸಭ್ಯ ಸಂಸ್ಕೃತಿಯ ಲಕ್ಷಣ ಅಲ್ಲ ಅನ್ನೋದಾಗಿ ಹೇಳ್ತೇನೆ. ಹಾಗಾಗಿ ನಾನು ಆಡುವ ಪ್ರತಿಯೊಂದು ಮಾತನ್ನ ನಾನು ನಾನು ಹೇಳಿದ್ದನ್ನು ಎಂದಿಗೂ ನಿರಾಕರಿಸುವುದಿಲ್ಲ. ಮತ್ತೆ ನಾವು ಆಡಿದ್ದನ್ನ ಸ್ಪಷ್ಟವಾದಂತ ನಮ್ಮ ವಿವೇಚನೆಯನ್ನು ಬಳಸಿ ನಾವು ಆಡ್ತೀವಿ ನಮ್ಮ ಪಕ್ಷದವರು. ಹೀಗಾಗಿ ವಿವೇಚನೆ ಬಳಸಿ ನಾನು ಆಡ್ತಾ ಇದ್ದೀನಿ. ಆನಂದ್ ಅಸ್ನೋಟಿಕರ್ ಅವರು ದೈಹಿಕವಾಗಿ ಬಹಳ ಗಟ್ಟಿ ಇದ್ದಾರೆ, ಅದ್ರ ಬಗ್ಗೆ ಮಾತೇ ಇಲ್ಲ. ದೈಹಿಕವಾಗಿ ಬಹಳ ಗಟ್ಟಿ ಇದ್ದಾರೆ, ಮಾನಸಿಕವಾಗಿ ಕಬರಸ್ಥಾನ ಸೇರಿಬಿಟ್ಟಿದ್ದಾರೆ ಅವರು. ಯಾಕಂತ ಹೇಳಿದ್ರೆ ಮೀನುಗಾರರ ಸಾವಾದ್ರೆ ಮಾತ್ರ ಅನಂತಕುಮಾರ್ ಬರ್ತಾರೆ, ಹಿಂದೂಗಳ ಸಾವಾದ್ರೆ ಮಾತ್ರ ಬರ್ತಾರೆ, ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ ಮಾತ್ರ ಬರ್ತಾರೆ ಅಂತ ಹೇಳ್ತಾರಲ್ಲ, ಈ ರೀತಿಯ ಜನರನ್ನ ಪ್ರಚೋದಿಸುವಂತ ಹೊಡೆಯುವಂತ ಇದೆಯಲ್ಲ, ಮಾನಸಿಕವಾಗಿ ಕಬರಸ್ಥಾನ ಸೇರಿದ್ದಾರೆ. ಹಾಗಾಗಿ ಜಿಲ್ಲೆಯ ಜನತೆ ಈ ಒಂದು ಹೇಳಿಕೆಗೆ ಅಷ್ಟೊಂದು ಮಹತ್ವ ಕೊಡೋದು ಬೇಡ, ಅದನ್ನ ನಿರ್ಲಕ್ಷಿಸೋಣ. ನಾನು ಯಾಕೆ ಈ ಸಂದರ್ಭದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದು ಹೇಳಬೇಕಾಗ್ಬಂತು ಅಂತ ಹೇಳಿದ್ರೆ, ಇಂಥ ಉಡಾಫಿಯ ಮಾತುಗಳನ್ನ, ಇಂಥ ಬೇಜವಾಬ್ದಾರಿ ಮಾತುಗಳನ್ನ ಜಿಲ್ಲೆಯ ಜನ ನಿರ್ಲಕ್ಷಿಸಬೇಕು. ಮತ್ತೆ ಬರ್ತದಲ್ಲ ಮುಂದಿನ ಚುನಾವಣೆಗಳಲ್ಲಿ ನೀವೇ ಜನತಾ ಪ್ರಭುಗಳು, ನಿಮ್ಗೆ ಬುದ್ಧಿ ಹೇಗೆ ಕಲಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ತದೆ. ಹೇಳಿದ್ರು ದೇವೇಗೌಡರ ಆಶೀರ್ವಾದದಲ್ಲಿ ಇದ್ದೇನೆ ಅಂತ ಹೇಳಿ. ಒಂದು ಕಾಲದಲ್ಲಿ ನಮ್ಮ MP ಅವರಿಗೆ ಕುಲದೇವರು ಮನೆದೇವರು ಅಂತೆಲ್ಲ ಹೇಳಿಕೊಂಡವರು ಈಗ ಯಾರಾದ್ರೂ ಮನೆದೇವರು ಸಾಯಲಿ ಅಂತ ಬಯಸ್ತಾರ, ಕುಲದೇವರು ಸಾಯಲಿ ಅಂತ ಬಯಸ್ತಾರ? ನೋಡಿ, ತದ್ವಿರುದ್ಧವಾದಂತ ಹೇಳಿಕೆಗಳು. ನಾನು ಸುಮ್ಮನೆ ಹೇಳಿಲ್ಲ, ಮಾನಸಿಕವಾಗಿ ಕಬರಸ್ಥಾನ ಸೇರಿ ಎಷ್ಟೋ ವರ್ಷ ಆಯ್ತು ಅವರು. आज उत्तर कन्नड जिल्ह्यात 66 कोरोना पॉझिटिव्ह केसेस मिळली. त्यापैकी कारवार 36, अंकोला 5, कुमटा 3, होन्नावर 2, भटकळ 2, सिद्धापूर 2, यल्लापूर 3, मुंडगोड 2 आणि हळ्याळात 11 पॉझिटिव्ह केसेस मिळली. आजपर्यंत उत्तर कन्नड जिल्ह्या भितर 15,250 कोरोना पॉझिटिव्ह केसेस मिळली. त्यापैकी 14,758 लोक ट्रीटमेंट घेऊन बरे झाले आणि 303 लोक अजूनही ट्रीटमेंट घेते आसात. आजपर्यंत उत्तर कन्नड जिल्ह्या भितर कोरोना पायान 189 लोक मरण पावलात. आयचो इतोच न्यूज. मुखाल न्यूज खातीर पळयत रावा कारवार न्यूज कोंकणी. देव बरें करूं. कारवार न्यूजा खातीर सबस्क्राईब करा आणि डेली न्यूजा खातीर बेल आयकॉन प्रेस करा.